ತಮ್ಮ ಮನದಾಳದ ಮಾತುಗಳನ್ನು ನಮ್ಮೊಂದಿಗೆ ಹೇಳಲು ಹಾಗೂ ಸ್ಫೂರ್ತಿಯ ಚಿಗುರನ್ನು ಹಂಚಲು ಬರುತ್ತಿದ್ದಾರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕ UT ಫರೀದ್. ವೇದಿಕೆ ಮೇಲೆ ಇರುವ ಪ್ರಮುಖ ಅತಿಥಿಗಳು, ನಮ್ಮ NSUI ಸ್ನೇಹಿತರು, ಪಾರ್ಟಿ ಕಾರ್ಯಕರ್ತರು, ರಾಜಕೀಯ ಮತ್ತು ವಿದ್ಯಾರ್ಥಿ ನಾಯಕರು ಮತ್ತು ಇಲ್ಲಿ ಹರಿದಿರುವ ಎಲ್ಲರಿಗೂ ನನ್ನ ಹೃದಯ ಸ್ವಾಗತ. ಇವತ್ತು ನಮ್ಮ ಜೊತೆ ಇರುವ ವಿದ್ಯಾರ್ಥಿಗಳು ಇವರು ಕೇವಲ ಸ್ಕೂಲ್ ಮತ್ತು ಕಾಲೇಜ್ ಟಾಪರ್ಗಳಲ್ಲ. ಇವರು ಉಲ್ಲಾಲಿನ ಗುರಿ, ಉಲ್ಲಾಲಿನ ಗೌರವ, ಉಲ್ಲಾಲಿನ ಭವಿಷ್ಯ. ಇವತ್ತು ಅವರು ತೋರಿಸಿದ್ದಾರೆ, ಕಷ್ಟ ಮಾಡಿದರೆ ಯಶಸ್ಸು ತಪ್ಪದಂತೆ ಬರುತ್ತೆ. ಅಭಿನಂದನೆಗಳು ಪ್ರತಿ ವಿದ್ಯಾರ್ಥಿಗೆ, ಪ್ರತಿ ತಾಯಿ ತಂದೆಗಳೇ, ನಿಮ್ಮ ಮಗು ಯಶಸ್ಸು ಪಡೆದಾಗ ಮನೆ ಯಶಸ್ಸು ಪಡುತ್ತದೆ, ಮನೆ ಯಶಸ್ಸು ಪಡೆದಾಗ ಊರು ಯಶಸ್ಸು ಪಡುತ್ತದೆ. ನನಗೆ ಗೊತ್ತು, ಉಲ್ಲಾಲಲ್ಲಿ ಪ್ರತಿಭೆ ಇದೆ, ಮನಸ್ಸು ಇದೆ, ಧೈರ್ಯ ಇದೆ. ಇನ್ನು ಒಂದು ಸಲ ಹೇಳಬೇಕು, ಉಲ್ಲಾಲ್ನ ಯಾವುದೇ ಮಗಳು ಅವರ ಸ್ವಪ್ನಗಳು ದೊಡ್ಡದು ಅಂತ ಯಾರೂ ಹೇಳಕ್ಕೆ ಹಕ್ಕಿಲ್ಲ. ನಮ್ಮ ಉದ್ದೇಶ ಒಂದೇ, ವಿದ್ಯಾರ್ಥಿಗಳು ಓದಬೇಕು, ಸಾಧಿಸಬೇಕು, ತಂದೆ ತಾಯಿಗಳು ಬೆಂಬಲಿಸಬೇಕು, ನಾವು ರಾಜಕೀಯ ಮತ್ತು ವಿದ್ಯಾರ್ಥಿ ನಾಯಕ ಮಾರ್ಗದರ್ಶಿ ಆಗಬೇಕು. ನಮ್ಮ ಮಂತ್ರ ಎಲ್ಲರಿಗೂ, ಕಷ್ಟ ಮಾಡಿದವನು ಕೆಲಸದ ನಾಯಕ, ಸ್ವಪ್ನ ಕಾಣಿಸಿದವನು ಜೀವನದ ನಾಯಕ, ಉಲ್ಲಾಲ್ನ ಮಗಳು ಜಗತ್ತಿಗೆ ನಾಯಕ. ಇವತ್ತು ನಮ್ಮ ಈ ವಿದ್ಯಾರ್ಥಿಗಳು ಉಲ್ಲಾಲಿಗೆ ಯಶಸ್ಸು ತರುತ್ತಿದ್ದಾರೆ. ನಾಳೆ ಅವರು ಕರ್ನಾಟಕಕ್ಕೆ ಯಶಸ್ಸು ತರ್ತಾರೆ ಮತ್ತು ಒಂದು ದಿನ ದೇಶಕ್ಕೆ ಯಶಸ್ಸು ತರ್ತಾರೆ. ಧನ್ಯವಾದಗಳು. ಉಲ್ಲಾಲ್ ನಮ್ಮ ಹೃದಯ, ಕಾಂಗ್ರೆಸ್ ಮತ್ತು NSUI ನಮ್ಮ ಬಲವಂತ. ಜೈ ಹಿಂದ್, ಜೈ NSUI.